ಇವತ್ತು ನಮ್ಮ ಮನೆಯಲ್ಲಿ ಹೊಸ ಅಕ್ಕಿ ಊಟ. ನಾವಿಲ್ಲಿ ಪುದ್ದಾನ್ ಅಂತ ಹೇಳ್ತೇವೆ. ಹೊಸ ಅಕ್ಕಿ ಅಂದರೆ ಹೊಸ ಕೊರಲು ಉಂಟಲ್ಲ, ಭತ್ತದ ತೆನೆ, ಅದರಿಂದ ಹೊಸ ಅಕ್ಕಿಯನ್ನು ತೆಗೆದು ನಾವು ಊಟ ಮಾಡುವಂತಹ ಊಟಕ್ಕೆ ಹಾಕಬೇಕು. ಅಥವಾ ಕೆಲವರು ಪಾಯಸಕ್ಕೆ ಹಾಕ್ತಾರೆ, ಕೆಲವರು ಸಿಯಾಳಕ್ಕೆ ಹಾಕ್ತಾರೆ. ಅದನ್ನು ನಾವು ಊಟ ಮಾಡೋದು. ಆವಾಗ ಹೊಸ ಅಕ್ಕಿ ಊಟ ವರ್ಷಕ್ಕೊಂದ್ಸತಿ ಇದು ಮಾಡ್ತೇವೆ ನಾವಿಲ್ಲಿ ಪುದ್ದಾರ್ ಅಂತ, ಅಂದರೆ ಹೊಸ ಅಕ್ಕಿ ಊಟ. ನಾವು ಇವತ್ತು ಹೊಸ ಅಕ್ಕಿ ಊಟ ಮಾಡ್ತಾ ಇದ್ದೇವೆ. ಅದು ಅಲ್ಲಿ ನಮಗೆ ದೈವಸ್ಥಾನ ಅಥವಾ ದೇವಸ್ಥಾನದಲ್ಲಿ ಕೊಡ್ತಾರೆ. ಅಕ್ಕಿಯ ಕೊರಳು, ಭತ್ತದ ತೆನೆ ಇರ್ತದಲ್ಲ ಅದನ್ನು ತಂದು ನಾವಿಲ್ಲಿ ಕೂರಾಲು ಅಂತ ಹೇಳ್ತೇವೆ. ಕೂರಾಲ್ ಅಕ್ಕಿದ್ದು ತೆನೆ, ಅದಕ್ಕೆ ಕೂರಾಲ್ ಅಂತ ಹೇಳ್ತೇವೆ. ಅದನ್ನು ತಂದು ಮನೆಗೆ ಮತ್ತು ದೇವರ ಸ್ಟ್ಯಾಂಡಿಗೆ ಮತ್ತು ದೇವರಿದ್ದರೆ ದೇವರಿಗೆಲ್ಲ ಕಟ್ಟಬೇಕು. ಕಟ್ಟಿ ಆದ ನಂತರ ಅದರಿಂದ ಅಕ್ಕಿ ತೆಗೆದು 4-5 ಅಕ್ಕಿ ತೆಗೆದು, ಭತ್ತದಿಂದ 4-5 ಕಾಳು ಅಕ್ಕಿ ತೆಗೆದು ಆ ಅಕ್ಕಿಯನ್ನು ನಾವು ಅವತ್ತು ತಯಾರಿಸಿದ ಅಡುಗೆಗೆ ಹಾಕಬೇಕು. ಅನ್ನ ಮಾಡುವಾಗ ಅಥವಾ ಪಾಯಸಕ್ಕೆ ಹಾಕಬೇಕು. ಆಮೇಲೆ ಅದನ್ನು ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ನಾವಿವತ್ತು ನಮ್ಮ ಮನೇಲಿ ಅಡುಗೆ ಮಾಡ್ತಾ ಇಲ್ಲ, ನಾವು ಇವತ್ತು ಕೆಳಗೆ ಮನೆಯಲ್ಲಿ ಅಡುಗೆ ಮಾಡ್ತೇವೆ, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೇವೆ. ನಮಗಿಲ್ಲಿ ದೇವಸ್ಥಾನದಲ್ಲಿ ಕೊಡ್ತಾರೆ. ನಾವು ಅದು ಕೊರಳನ್ನು ತಂದು ಇಲ್ಲಿ ತುಳಸಿ ಕಟ್ಟೆ ಹತ್ರ ಇಟ್ಟು ಪೂಜೆ ಮಾಡಬೇಕು. ಅದನ್ನು ಇಡುವಾಗ ಅದರ ಜೊತೆ ತೆಂಗಿನಕಾಯಿ, ಹಣ್ಣುಕಾಯಿ ಮಾಡಲಿಕ್ಕೆ ತೆಂಗಿನಕಾಯಿ, ಮತ್ತು ಒಂದು ಮುಳ್ಳು ಸೌತೆ, ಮತ್ತು ತೆಂಗಿನಕಾಯಿದ್ದು ಎಳೆ, ಮತ್ತು ಹಲಸಿನ ಎಲೆ, ಮತ್ತು ಇದು ಕೇಸುವಿನ ದಂಟು ಮತ್ತು ಸೊಪ್ಪು 2 ಇರಬೇಕು. ಅದನ್ನೆಲ್ಲವನ್ನು ಅಲ್ಲಿಟ್ಟು ಪೂಜೆ ಮಾಡೋದು. ಆಮೇಲೆ ಮನೆ ಒಳಗೆ ತೊಗೊಂಡು ಹೋಗಬೇಕು ಆ ಪೂಜೆ. ತುಳಸಿ ಕಟ್ಟೆಯಲ್ಲಿ ಪೂಜೆ ಆದ ನಂತರ ಆಮೇಲೆ ಅದು ಮುಳ್ಳು ಸೌತೆಗೆ ನಾವು ಸಲಾಡಿಗೆ ಯೂಸ್ ಮಾಡಬೇಕು. ಮತ್ತು ಇದು ಕೆಸುವಿನ ಎಲೆ ಇರ್ತದಲ್ಲ ಅದು, ಮತ್ತು ಹರಿವೆ ಸೊಪ್ಪು ಸಾಂಬಾರು ಮಾಡಬೇಕು. ಆಮೇಲೆ ಬೇರೆ ಏನಾದರೂ ಒಂದು 2-3 ಬಗೆಯ ವೆರೈಟಿ ವೆಜ್ ಊಟ ಅವತ್ತು ವೆಜ್ ಊಟ ಮತ್ತು ಪಾಯಸ ಇರ್ತದೆ. ಒಂದು 4-5 ಬಗೆ ಅವತ್ತು ಪದಾರ್ಥ ಮಾಡ್ತೇವೆ ನಾವು. ನಾವು ಹೊಸ ಅಕ್ಕಿಯನ್ನು ಸಿಯಾಳಕ್ಕೆ ಹಾಕೋದು. ಸಿಯಾಳಕ್ಕೆ ಹಾಕಿ ದೇವರ ಮುಂದೆ ಇಟ್ಟು ಮತ್ತು ದೇವರ ಮುಂದೆ ಇಟ್ಟು ಆಮೇಲೆ ನಾವು ಮನೆಯವರೆಲ್ಲ ಒಟ್ಟಿಗೆ ಸೇರಿ ಕುಡಿಯೋದು. ನಮ್ಮದು ಹೊಸ ಅಕ್ಕಿ ಊಟ ಎಲ್ಲ ಆಯಿತು. ಈಗ ನಾವು ಪರೋಟ ಕಾಯಿಸ್ತಾ ಇದ್ದೇವೆ. ನಾವೀಗ ಒಂದು ಕಡೆಗೆ ಹೊರಟಿದ್ದೇವೆ. ಪುದ್ದರಿದು ಊಟ ಮಾಡಿ ಸಂಜೆ ಅಷ್ಟೊತ್ತಿಗೆ ಒಂದು ಕಡೆಗೆ ಹೊರಡ್ತಾ ಇದ್ದೇವೆ. ಹಾಗಾಗಿ ಅಲ್ಲಿಗೆ ಹೋಗುವಾಗ ತಗೊಂಡು ಹೋಗಲಿಕ್ಕೆ ಇವಳು ಪರೋಟ ಕಾಯಿಸ್ತಾ ಇದ್ದಾಳೆ. ನಾವು ಎಲ್ಲಿಗೆ ಹೋಗೋದು ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ ನಿಮಗೆ.